ಗಡಿನಾಡ ಪ್ರದೇಶವಾದ ಮಂಜೇಶ್ವರಕ್ಕೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೆಂಬ ಗಡಿನಾಡಿಗರ ಜನತೆಯ ಕೂಗನ್ನ ಕೊನೆಗೂ ಈಡೇರಿಸುವಲ್ಲಿ ಸ್ಥಳೀಯ ಹಿರಿಯ ವೈದ್ಯರಾಗಿರುವ ಡಾಕ್ಟರ್ ಖಾದರ್ ಅವರು ಸಫಲರಾಗಿದ್ದಾರೆ. ಉದ್ಯಾವರ ಮಾಡ ಜಂಕ್ಷನ್ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನೂತನ ಕಟ್ಟಡದಲ್ಲಿ ತಲೆಗೆತ್ತಿರುವ ಸುಸಜ್ಜಿತವಾದ ಸಕಲ ಸೌಕರ್ಯಗಳನ್ನು ಒಳಗೊಂಡ ನುರಿತ ವೈದ್ಯರುಗಳ ಸೇವೆಯೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪೀಪಲ್ಸ್ ಪಾಲಿಕ್ಲಿನಿಕ್ ಶುಭಾರಂಭಗೊಂಡಿದೆ. ಗಡಿನಾಡ ಪ್ರದೇಶವಾದ ಮಂಜೇಶ್ವರ ಕಿರಿದಾದ ಗ್ರಾಮವಾಗಿದ್ದು ಪ್ರತಿಯೊಂದಕ್ಕೂ ಮಂಗಳೂರಿನ ಆಶ್ರಯಿಸಬೇಕಾದ ದುರ್ಗತಿ ಇಲ್ಲಿನ ಜನತೆಯದ್ದಾಗಿತ್ತು. ಈ ಪ್ರದೇಶದಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಹೊರತುಪಡಿಸಿದರೆ ಇಲ್ಲಿ ಹೆಚ್ಚಿನದನ್ನ ನಿರೀಕ್ಷಿಸಲು ಸಾಧ್ಯವಿರಲಿಲ್ಲ. ಕೊರೋನಾ ಲಾಕ್ಡೌನ್ ಸಂದರ್ಭಗಳಲ್ಲಿ ಕರ್ನಾಟಕ ಸರ್ಕಾರ ಗಡಿಯನ್ನ ಮುಚ್ಚಿದಾಗ ಈ ಪರಿಸರದಲ್ಲಿ ಸುಮಾರು 20ರಷ್ಟು ರೋಗಿಗಳು ಚಿಕಿತ್ಸೆಯಿಲ್ಲದೆ ಆಸ್ಪತ್ರೆಗೆ ತಲುಪಲಾರದೆ ಜೀವವನ್ನ ಕಳೆದುಕೊಂಡಿರುವ ಸನ್ನಿವೇಶಗಳು ಇಲ್ಲಿಯ ಜನತೆಯ ಮನಸ್ಸಿನಿಂದ ಇನ್ನೂ ಮಾಸಿ ಹೋಗಿಲ್ಲ. ಈ ಸಂದರ್ಭಗಳಲ್ಲಿ ಕೇವಲ ವೈಯಕ್ತಿಕ ಪ್ರಚಾರಕ್ಕಾಗಿ ಮಾಧ್ಯಮಗಳ ಮುಂದೆ ನಿಂತು ನಾವು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೇವೆ ಎಂದು ಬಡಾಯಿ ಕೊಚ್ಚಿದವರಿಂದ ಮಾಡಲು ಸಾಧ್ಯವಾಗದ ಕೆಲಸವನ್ನ ಉದ್ಯಾವರ ಪರಿಸರಗಳಲ್ಲಿ ವೈದ್ಯರ ಸೇವೆಯನ್ನ ನೀಡುತ್ತಾ ಬಂದಿರುವ ಖಾದರ್ ಡಾಕ್ಟರ್ ಅವರು ಇಂದು ಮಾಡಿ ತೋರಿಸಿಕೊಟ್ಟಿರುವುದು ಸ್ಥಳೀಯರಲ್ಲಿ ಹೆಚ್ಚಿನ ಭರವಸೆ ಮೂಡಿಸಿದೆ. ಹಿರಿಯ ವೈದ್ಯರಾದ ಸೈಯದ್ ಹನ್ನಾನ್ ರಿಬ್ಬನ್ ಕತ್ತರಿಸುವ ಮೂಲಕ ಪೀಪಲ್ಸ್ ಪಾಲಿ ಕ್ಲಿನಿಕ್ ಲೋಕಾರ್ಪಣೆಗೊಳಿಸಿದರು. ಸದ್ರಿ ಪಾಲಿಕ್ಲಿನಿಕ್ನ ಆಡಳಿತ ನಿರ್ದೇಶಕರಾಗಿರುವ ಡಾಕ್ಟರ್ ಖಾದರ್ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ನೇತಾರರಾದ ಬಿವಿ ರಾಜನ್, ಹರ್ಷದ್ ವರ್ಕಾಡಿ, ರಾಮಚಂದ್ರ, ಉದ್ಯಮಿಗಳಾದ ಅಲಿಕುಟ್ಟಿ ಹಾಜಿ, ಉಸ್ಮಾನ್ ಹಾಜಿ, ಮೊಯ್ದೀನ್ ಹಾಜಿ, ಅಬುಬಕರ್ ಹಾಜಿ ಹಾಗೂ ಸದ್ರಿ ಕೇಂದ್ರದಲ್ಲಿ ಕಾರ್ಯಾಚರಿಸುತ್ತಾ ಇರುವ ಮಕ್ಕಳ ತಜ್ಞ ಡಾಕ್ಟರ್ ಫೆರ್ನಾಂಡಿಸ್, ಹೆರಿಗೆ ತಜ್ಞೆ ಶ್ರುತಿ ಎ ಕುಮಾರ್, ಹೃದ್ರೋಗ ತಜ್ಞ ಡಾಕ್ಟರ್ ಕುಮಾರ್, ಮನೋರೋಗ ತಜ್ಞ ಪಿಎಂ ನಿಷಾದ್, ಮಧುಮೇಹದ ವೈದ್ಯ ಹಸನ್ ಮುಬಾರಕ್, ಅದೇ ರೀತಿ ವಿವಿಧ ರಾಜಕೀಯ ಸಾಮಾಜಿಕ ಸಂಘಟನೆಗಳ ನೇತಾರರು, ಉದ್ಯಮಿಗಳು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಖಾದರ್ ಅವರು ವಿ4 ನ್ಯೂಸ್ನೊಂದಿಗೆ ಮಾತನಾಡಿ, ಗಡಿ ಪ್ರದೇಶದಲ್ಲಿ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಇಲ್ಲ. ಎಲ್ಲದಕ್ಕೂ ಮಂಗಳೂರನ್ನ ಆಶ್ರಯಿಸಬೇಕಾಗುತ್ತೆ. ಕೆಲವೊಂದು ಜೀವಗಳು ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯದಲ್ಲಿಯೇ ಕೊನೆಯುಸಿರೆಳಿತಾ ಇದೆ. ಇಂತಹ ದುರ್ಗತಿಯಿಂದ ನಾಡನ್ನ ರಕ್ಷಿಸಬೇಕು. ನಾಡಿನ ಜನತೆಗೆ ನನ್ನ ಕೈಯಿಂದಾಗುವ ಸೇವೆಯನ್ನ ನೀಡಬೇಕೆಂಬ ಉದ್ದೇಶದಿಂದ ಈ ಪಾಲಿಕ್ಲಿನಿಕ್ ಆರಂಭಿಸಿರುವುದಾಗಿ ಹೇಳಿದರು. ಈ ಪಾಲಿಕ್ಲಿನಿಕ್ ಅನ್ನು ಪ್ರಾರಂಭ ಮಾಡುವ ಮುಖ್ಯ ಉದ್ದೇಶವೇನೆಂದರೆ, ನಮ್ಮ ಈ ಗಡಿನಾಡು ಪ್ರದೇಶದಲ್ಲಿ ತಲಪಾಡಿಯಿಂದ ಹೊಸಂಗಡಿಯ ತನಕ ಯಾವುದೇ ಒಂದು ಸೌಕರ್ಯವಿಲ್ಲ. ಜನರಿಗೆ ಯಾವುದೇ ಒಂದು ಸೌಕರ್ಯವಿಲ್ಲ. ದಿನರಾತ್ರಿ ಯಾವುದೇ ಒಂದು ಆಸ್ಪತ್ರೆಯಾಗಲಿ ಕ್ಲಿನಿಕ್ ಆಗಲಿ ತೆಗೆದಿರುವುದಿಲ್ಲ. ಆದ ಕಾರಣ ಈ ಲಾಕ್ಡೌನ್ ಸಮಯದಲ್ಲಿ ನಮ್ಮ ಇಲ್ಲಿಯ ಜನರಿಗೆ ತುಂಬ ತೊಂದರೆಯಾಗಿತ್ತು. ಗಡಿ ಪ್ರದೇಶದಿಂದ ಚೆಕ್ ಪೋಸ್ಟ್ನಲ್ಲಿ ನಮ್ಮ ಕರ್ನಾಟಕದವರು ಕೊರೋನಾ ಭೀತಿಯಿಂದಾಗಿ ಯಾರನ್ನು ಅಲ್ಲಿ ಕರ್ನಾಟಕ ಹೋಗಲಿಕ್ಕೆ ಬಿಡುತ್ತಿದ್ದಿಲ್ಲ. ಇದರಿಂದಾಗಿ ತುಂಬ ಮರಣಗಳು ಸಂಭವಿಸಿವೆ. ಈಗಲೂ ಕೂಡ ಹೆಚ್ಚಿನ ಡಾಕ್ಟರ್ಗಳು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾರೆ ಮತ್ತು ಸಾಯಂಕಾಲ 8 ಗಂಟೆಗೆ ಮನೆಗೆ ಹೋಗ್ತಾರೆ. ರಾತ್ರಿಯಲ್ಲಿ ಯಾರು ಇಲ್ಲಿ ನಮ್ಮ ಪೇಷಂಟಿಗೆ ಅಗತ್ಯವಾದ ಯಾವ ಸೌಕರ್ಯವನ್ನು ಕೊಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಮ್ಮ ಊರಿನ ಜನರಿಗೆ ಈ ಸೌಕರ್ಯ ಉಂಟು ಮಾಡಲು ರಾತ್ರಿ ಯಾರಿಗಾದರೂ ತೊಂದರೆ ಆಗದಂತೆ 24 ತಾಸು ನಮ್ಮ ಈ ಪಾಲಿಕ್ಲಿನಿಕನ್ನು ತೆಗೆದಿಟ್ಟು ನಮ್ಮ ಊರಿನ ಜನರಿಗೆ ಉಪಕಾರವಾಗುವ ಉದ್ದೇಶದಿಂದ ಮಾತ್ರವೇ ಇದನ್ನು ನಾನು ಪ್ರಾರಂಭಿಸಿದ್ದೇನೆ. ಬಳಿಕ ವಿ4 ನ್ಯೂಸ್ನೊಂದಿಗೆ ಪ್ರತಿಕ್ರಿಯಿಸಿದ ಪೀಪಲ್ಸ್ ಪಾಲಿಕ್ಲಿನಿಕ್ನ ಪಿಆರ್ಒ ಅಬ್ದುಲ್ ರಹಮಾನ್ ಮಾತನಾಡಿ, ಹೊಸ ಆವಿಷ್ಕಾರದೊಂದಿಗೆ ತಲೆಗೆತ್ತಿರುವ ಈ ಪಾಲಿಕ್ಲಿನಿಕ್ನಲ್ಲಿ 8 ವಿಶೇಷ ತಜ್ಞ ವೈದ್ಯರನ್ನ ಒಳಗೊಂಡ ತಂಡದ ಸೇವೆ ನಾಡಿನ ಜನತೆಗೆ ವರದಾನವಾಗಲಿದೆ ಎಂದರು. ನೇತೃತ್ವದಲ್ಲಿ 8 ಸ್ಪೆಷಾಲಿಟಿ ವೈದ್ಯರನ್ನೊಳಗೊಂಡ ಒಂದು ತಂಡವು ಇದೀಗ ಮಾಡ ಉದ್ಯಾವರದಲ್ಲಿ ಇಂದು ಉದ್ಘಾಟನೆಗೊಳ್ಳುತ್ತಿದೆ. ತುಂಬ ಈ ಊರಿನವರಿಗೆ ತುಂಬ ಸಂತೋಷದ ವಿಷಯ. ಇಲ್ಲಿ ನಾವು ಡೆಲಿವರಿಗಾಗಿ ಡಾಕ್ಟರ್ ಶ್ರುತಿ ಎ ಕುಮಾರ್ ಅವರು 24 ಗಂಟೆ ಡೆಲಿವರಿ ಸೇವೆಯನ್ನು ನೀಡಲಿದ್ದಾರೆ ಮತ್ತು 4 ಗಂಟೆಯಿಂದ 6 ಗಂಟೆವರೆಗೆ ಪ್ರತಿದಿನ ಅವರು ಚಿಕಿತ್ಸೆಯನ್ನು
OPDಯನ್ನು ನಡೆಸಿಕೊಡಲಿದ್ದಾರೆ. ಬಳಿಕ ವಾರ್ಡ್ ಸದಸ್ಯ ಮುಸ್ತಾಫಾ ಉದ್ಯಾವರ ಮಾತನಾಡಿ, ಸ್ಥಳೀಯ ವೈದ್ಯರಾದ ಡಾಕ್ಟರ್ ಖಾದರ್ ಅವರು നാടിನ ಜನತೆಗಾಗಿ ಮಾಡಿದ ഈ ಕಾರ್ಯ ശ്ലാഘനീയ ಅಂತ ಹೇಳಿದರು. നാട്ടുകാരുടെ ഏറ്റവും വലിയ ആഗ്രഹമായിരുന്നു ഈ മഞ്ചേശ്വരം മുതൽ ഉപ്പള മുതൽ തെക്കോട്ട് വരെ ഒരു രാത്രികാലങ്ങളിൽ ഒരു ഹോസ്പിറ്റൽ പോലും ഇല്ലാത്ത ഈ സാഹചര്യത്തിൽ ലോക്ക്ഡൗൺ കാലത്തൊക്കെ ഒരുപാട് ആളുകൾ പ്രയാസിച്ചും പരിഭവങ്ങളൊക്കെ പറഞ്ഞിട്ടും നമ്മുടെ ഇവിടെ തന്നെ ഡോക്ടർ കുറേ കൊല്ലങ്ങളായി ഇവിടെ തന്നെ കാണുന്ന ഖാദർ ഡോക്ടർ, അദ്ദേഹത്തിൻ്റെ ക്ലിനിക്കാണ് ഇവിടെ ഹോസ്പിറ്റലാണ് തുടങ്ങിയത്. നമുക്ക് ഏറ്റവും ആ രീതിയിൽ ഈ ഹോസ്പിറ്റൽ മുമ്പോട്ട് കൊണ്ടുപോകാനുള്ള എല്ലാ പരിശ്രമവും നാട്ടുകാർക്കും ഉണ്ടാവണം. അതുപോലെ തന്നെ നമ്മളും ഈ ഒരു ഹോസ്പിറ്റൽ മുമ്പോട്ട് പോകാൻ വേണ്ടിയിട്ട് എല്ലാ രീതിയിലുള്ള സഹകരണം ഉണ്ടാവും. നമ്മുടെ നാട്ടിൻ്റെ ഈ ഒരു ഹോസ്പിറ്റലിനെ എല്ലാവരും ചേർന്നുകൊണ്ട് മുമ്പോട്ട് നല്ല ഒരു രീതിയിലേക്ക് കൊണ്ടുപോകാൻ വേണ്ടിയിട്ടുള്ള എല്ലാവിധ സഹായം നാട്ടുകാർ ചെയ്യണമെന്ന് നാട്ടുകാരോട് പ്രത്യേകമായി ഞാൻ അഭ്യർത്ഥിക്കുന്നു. ಇನ್ನು ವಾರದ ಎಲ್ಲಾ ದಿವಸಗಳಲ್ಲೂ 24 ಗಂಟೆಯೂ ಸೇವೆಯನ್ನ ನೀಡಲಿರುವ ಈ ಪಾಲಿಕ್ಲಿನಿಕ್ನಲ್ಲಿ ಶಿಶು ಮತ್ತು ಮಕ್ಕಳ ಆರೋಗ್ಯ ಕೇಂದ್ರ, ಪ್ರಸವ ವ್ಯವಸ್ಥೆ, ಆಕ್ಸಿಜನ್, ನೆಬ್ಯುಲೈಸೇಷನ್, ಇಸಿಜಿ, ಎಲ್ಲಾ ವಿಧದ ರಕ್ತ, ಮಲಮೂತ್ರ ಪರೀಕ್ಷೆ, ಫುಲ್ ಬಾಡಿ ಚೆಕಪ್, ದಾಖಲಾತಿ, ಶಸ್ತ್ರಕ್ರಿಯೆ ವಿಭಾಗ, ನಿಗಾ ಘಟಕ, ಬೇಸಿಕ್ ಆಕ್ಸಿಡೆಂಟ್ ಕೇರ್, ಮಧುಮೇಹ, ರಕ್ತದೊತ್ತಡ ತಪಾಸಣೆ ಸೇರಿದಂತೆ ಇನ್ನು ಹಲವು ರೀತಿಯ ಸೇವೆಗಳು ಇಲ್ಲಿ ಲಭ್ಯವಿದೆ. ಮಂಗಳೂರಿನ ಬಹುತೇಕ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ಸೇವೆ ವಾರದ ಎಲ್ಲಾ ದಿನಗಳಲ್ಲೂ ಸಂಜೆ 3:30 ರಿಂದ 6:30 ಲಭ್ಯವಿದೆ. ಅಬ್ದುಲ್ ರಹಮಾನ್ ಉದ್ಯಾವರ, V4 ನ್ಯೂಸ್, ಮಂಜೇಶ್ವರ.